ಪತ್ರಿಕಾಗೋಷ್ಠಿಗೆ ನಿಮ್ಮನ್ನು ಸ್ವಾಗತಿಸ್ತಾ ಈಗಾಗಲೇ ಬಹುಶಃ ಕರ್ನಾಟಕ ರಾಜ್ಯದ ವಿಧಾನಮಂಡಲದ ಬಜೆಟ್ ಅಧಿವೇಶನವು 6ನೇ ತಾರೀಕಿನಿಂದ 27ನೇ ತಾರೀಕಿನವರೆಗೆ ಇವತ್ತು ಬೆಂಗಳೂರಿನಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ತಾನೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸಿದ್ದಾರೆ. ತದನಂತರ ಇದರ ಬಗ್ಗೆ ಚರ್ಚೆಗೆ ತೆಗೆದುಕೊಳ್ಳಲಾಗುವುದು. ಬೇರೆ ಬೇರೆ ಬಿಲ್ಗಳು ಕೂಡ ಇದರಲ್ಲಿ ಬರಬಹುದು. 3 ವಾರಗಳ ಕಾಲ ಸುದೀರ್ಘವಾದ ಚರ್ಚೆ ನಡೆಸುವಂಥ ಅವಕಾಶವು ಎಲ್ಲ ಸದಸ್ಯರು ಕೂಡ ಇದೆ. ಇದರ ಜೊತೆಯಲ್ಲಿ ಬಹುಶಃ ಎಲ್ಲ ಸದಸ್ಯರುಗಳು ಈ ಒಂದು ಅಧಿವೇಶನದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಈ ಬಜೆಟ್ ಸೆಷನ್ದ ಮಹತ್ವವೇನು, ಈ ಆರ್ಥಿಕ ವ್ಯವಸ್ಥೆಯ ಒಂದು ವಿಚಾರಗಳೇನು, ರಾಜಸ್ವದ ಸಂಗ್ರಹ ಏನು, ಅದೇ ರೀತಿ ಆಯವ್ಯಯಗಳ ನಮ್ಮ ಅನುದಾನಗಳ ವರ್ಗೀಕರಣ ಮತ್ತು ಹಂಚಿಕೆ ಹಾಗೂ ಆಯವ್ಯಯದ ಅದರ ಅನುದಾನ ಬಳಕೆ ಮತ್ತು ನಿರ್ವಹಣೆ ಇದೆಲ್ಲ ಯಾವ ರೀತಿ ಇರಬೇಕಂತ ಹೇಳಿಕೊಂಡು ಎಲ್ಲ ಶಾಸಕರಿಗೆ, ವಿಧಾನ ಮಂಡಲದವರಿಗೆ, ಅದು ವಿಧಾನಸಭೆಯ ಶಾಸಕರಿಗೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಿಗೆ ಎಲ್ಲರಿಗೂ ಕೂಡ ಒಂದು ವರ್ಕ್ಶಾಪ್ ಕಾರ್ಯಾಗಾರವನ್ನು ನಾನು ಇಟ್ಟಿದ್ದೇನೆ. ಅದು ಸೋಮವಾರ ಸಂಜೆ 4 ಗಂಟೆಗೆ ಹೋಟೆಲ್ ಲಲಿತ್ ಅಶೋಕದ ಸಭಾಂಗಣದಲ್ಲಿ ಈ ವರ್ಕ್ಶಾಪನ್ನು ನಡೆಸಿ ಸದಸ್ಯರಿಗೆ ಮಾಹಿತಿ ಮತ್ತು ಅದಕ್ಕೆ ಆ ಒಂದು ಮಾಹಿತಿ ಅದಕ್ಕೆ ಕಾರ್ಯಗಾರ ನಡೆಸೋರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು. ಯಾಕೆಂತ ಹೇಳಿದರೆ ಒಂದು ಬಜೆಟ್ ಯಾಕೆಂತ ನೋಡಿ, ಬಹುತೇಕ ನಾನು ಒಬ್ಬ ಸದಸ್ಯನಾಗಿ ಸಂದರ್ಭದಲ್ಲಿ ಇದು ಬಜೆಟ್ ಅಂದರೆ ಏನು, ಸರ್ಪ್ಲಸ್ ಅಂದರೆ ಏನು, ಡೆಫಿಸಿಟ್ ಅಂದರೆ ಏನು, ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು, ಅಪ್ರೊವೇಷನ್ ಅಂದರೆ ಏನು, ಪರ್ಫಾರ್ಮೆನ್ಸ್ ಬಜೆಟ್ ಅಂದರೆ ಏನು, ಸಪ್ಲಿಮೆಂಟ್ ಬಜೆಟ್ ಅಂದರೆ ಹೇಗೆ, ಈ ಎಲ್ಲ ವಿಚಾರಗಳು ನಮಗೆಲ್ಲ ಕೂಡ ಮಾಹಿತಿ ನನಗೆ ಕೂಡ ಇರಲಿಲ್ಲ. ನಾವು ಆಗಾಗ ಬೇರೆ ಕೇಳಿಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಕಲಿಕೊಂಡು ಹೋಗುವಂಥ ವಿಚಾರ ನಮ್ಮದಿತ್ತು. ನಾವು ಪರ್ಫಾರ್ಮೆನ್ಸ್ ಬಜೆಟ್ ನಾವು ಹೇಗೆ ನೋಡಬೇಕು, ಇದೆಲ್ಲ ಬಗ್ಗೆ ನಾವು ಹೇಗೆ ಅದು ಲೆಕ್ಕ ಹಾಕಿಕೊಂಡು ಅದನ್ನು ಕ್ವಶನ್ ಕೇಳಬೇಕು, ಅದನ್ನು ಮಾಹಿತಿ ಸಿಕ್ಕಿದ್ರೆ ಅದಕ್ಕೆ ಅನುಗುಣವಾಗಿ ನಾವು ಬಜೆಟ್ನ ಅಧಿವೇಶನದಲ್ಲಿ ನಾವು ಚರ್ಚೆ ಮಾಡ್ತೇವೆ. ಯಾವುದೇ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಇಲ್ಲದೆ ನನಗೆ ಹೇಗೆ ಬೇಕಾಗಿ ನಾನು ಚರ್ಚೆ ಮಾಡಿಕೊಂಡು ನಾನು ಹೋಗ್ತೇನೆ. ಫಸ್ಟ್ ಕಾರ್ಯ ಯಾಕೆಂತೇಳಿ ಯಾರಾದರೂ ಒಬ್ಬರು ಪರಿಣಿತರು ಇದಕ್ಕೆ ಕಾರ್ಯಾಗಾರ ನಡೆಸಬೇಕು. ಅಲ್ಲಿ 17ನೇ ಬಾರಿಗೆ ಒಂದು ಬಜೆಟನ್ನು ಮಂಡಿಸಿ ಆರ್ಥಿಕ ವ್ಯವಸ್ಥೆ ಮತ್ತು ಆರ್ಥಿಕ ನಿರ್ವಹಣೆ ಮತ್ತು ಇದನ್ನು ಸಂಪೂರ್ಣವಾಗಿರುವಂಥ ಒಂದು ಸಂಪನ್ಮೂಲ ವ್ಯಕ್ತಿ ಅಥವಾ ಮಾಹಿತಿ ಇರುವಂತಹ ಅದು ಜ್ಞಾನ ಇರುವಂಥ ವ್ಯಕ್ತಿ ಬಹುಶಃ ದೇಶದಲ್ಲಿ ಎಲ್ಲಿಗೂ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ವಿಧಾನಮಂಡಲದ ಎಲ್ಲ ಸದಸ್ಯರೆಲ್ಲ ಭಾಗ್ಯವಂತರು, ಅತ್ಯುತ್ತಮವಾದ ಪರಿಣಿತರಾಗಿರುವಂತಹ ಮತ್ತು ಅನುಭವ ಇರುವಂತಹ ಆ ಒಂದು ಬರೇ ಒಂದು ಮಾಹಿತಿ ಮಾತ್ರ ಅಲ್ಲ, ಒಂದು ಆಡಳಿತ ವ್ಯವಸ್ಥೆ ಅರಿತಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಆ ಮಾಹಿತಿಯನ್ನು ಕೊಡ್ತಾರೆ. ಅವ್ರಿಗೇನು ಡೌಟ್ ಇದ್ದರೂ ಕೂಡ ಕೇಳಬಹುದು. ಇದು ನಿನ್ನೆ ನಡೆದಂಥ ಬಜೆಟ್ನ ಬುಕ್ನ ಅದಕ್ಕೆ ಬಜೆಟ್ನ ಭಾಷಣದ ಯಾವುದೇ ಚರ್ಚೆ ಅಲ್ಲ, ಅದಕ್ಕೆ ಸಂಬಂಧ ಇಲ್ಲ. ದಿಸ್ ಇಸ್ ದ ವರ್ಕ್ಶಾಪ್ ಭಾಳ ಸ್ಪಷ್ಟವಾಗಿ ಆಯವ್ಯಯ ರಾಜಸ್ವಗಳ ಸಂಗ್ರಹಣೆ ಬಗ್ಗೆ ಸಂಗ್ರಹಣೆ ಆಗ್ತದೆ, ಅನುದಾನಗಳ ಹೇಗೆ ವರ್ಗೀಕರಣ ಮತ್ತು ಅದು ಹಂಚಿಕೆ ಹೇಗೆ, ಹಾಗೂ ಆಯವ್ಯಯಗಳ ಅನುದಾನ ಬಳಕೆ ಮತ್ತು ನಿರ್ವಹಣೆ ಹೇಗೆ, ಇದಕ್ಕೆ ಸೀಮಿತವಾಗಿರುವಂತಹ ಒಂದು ವರ್ಕ್ಶಾಪ್. ಇದು ಇಲ್ಲಿಯ ತನಕ ಎಲ್ಲಿಯೂ ಆಗಲಿಲ್ಲ, ಇದು ಫಸ್ಟ್ ಟೈಮ್ ಇವತ್ತು ಆಗುವಂಥದ್ದು. ಇಲ್ಲ ಅವರೇ ಒಬ್ಬರೇ ಇವರು ಅವ್ರ ಎಕ್ಸ್ಪೀರಿಯನ್ಸ್ ಇದೆ, ಅದಲ್ದಾನೆ ಈಗ ನಿಮ್ಮ ಅವ್ರು ಒಂದು ಆಸ್ಪೆಕ್ಟ್ ಆಯ್ತು ಇವ್ರದ್ದು ಆಡಳಿತ ಇದರಿಂದ. ಬೇರೆ ಯಾರು ನಿಮ್ಮ ಅಲ್ಲ ನೋಡಿ, ಅಲ್ಲ ಸೆಕ್ರೆಟರಿಸಲ್ಲಿ ಇರ್ತಾರೆ ಎಲ್ಲ ಸೆಕ್ರೆಟರಿಸಲ್ಲ 4 ಗಂಟೆಯಿಂದ 7 ತನಕ ಹೋಗ್ಬೋದು. ಸೆಕ್ರೆಟರಿಸಲ್ಲೇ ಇರ್ತಾರೆ ನೋಡಿ. ನನಗೆ ಅರ್ಥ ಆಯ್ತು, ಇದರಲ್ಲಿ ಇನ್ವಾಲ್ವ್ ಆದಂಥ ಇವರು ಹಿಂದಿನ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಧಿಕಾರಿಗಳಿರ್ತಾರೆ ಅಥವಾ ಅದು ಬೇರೆ ಇರ್ತಾರೆ ಇದರಲ್ಲಿ. ಆದರೆ ಅಧಿಕಾರಿಗಳು ಆನ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ವ್ಯಾಪ್ತಿಯಲ್ಲಿ ಅದನ್ನು ಕೊಡುವಂಥದ್ದು. ಒಬ್ಬ ಜನಪ್ರತಿನಿಧಿಗಳಿಗೆ ಹಾಗೆ ಅಲ್ಲ, ಅದು ಅಡ್ಮಿನಿಸ್ಟ್ರೇಟಿವ್ ಇರಬೇಕು, ರೂಲ್ಸ್ ರೆಗ್ಯುಲೇಷನ್ ಇರಬೇಕು. ನಾವೊಂದು ಹೇಗೆ ಯಾವ ರೀತಿ ಅದು ನಾವು ಚರ್ಚೆ ಮಾಡ್ತೇವೆ ಆ ರೀತಿಯ ಒಂದು ಮಾಹಿತಿ ಇವತ್ತು ಇರಬೇಕು.
ಅದಕ್ಕಾಗಿ ಬಹುಶಃ ಆಡಳಿತದಲ್ಲಿರುವವರೇ ಅಥವಾ ಹಿಂದೆ ಜನಪ್ರತಿನಿಧಿಯಾಗಿದ್ದವರೇ ಮತ್ತು ಅದಕ್ಕೆ ಸಂಪೂರ್ಣದ ಮಾಹಿತಿ ಇದ್ದವರಂತಹ ಮತ್ತು ಒಂದು ಸ್ವತಃ ಒಬ್ಬ ಫೈನಾನ್ಸಿನಲ್ಲಿ ಒಂದು ಪರಿಣಿತರಾಗಿದ್ದುಕೊಂಡು ಇವತ್ತು ಆ ಒಂದು ಅನುಭವ ಇರುವಂಥ ಹಿರಿಯ ವ್ಯಕ್ತಿಗಳಿಂದಲೇ ಮತ್ತು ಸಣ್ಣ ಮುಖ್ಯಮಂತ್ರಿಯಿಂದಲೇ ಕೊಡಿಸುವ ಉದ್ದೇಶ. ಅದ್ರ ಜೊತೆ ಬೇರೆ ಅಧಿಕಾರಿಗಳಲ್ಲಿ ಇರ್ತಾರೆ, ಆಲ್ ಫೈನಾನ್ಸ್ ಪೀಪಲ್ ಇರ್ತಾರೆ, ಕೆಲವು ಇರ್ತಾರೆ. ಇಲ್ಲ, ರಿಸೋರ್ಸ್ ಪರ್ಸನ್ ಮೇನ್ ಆಗಿರುವುದೇ, ಬಟ್ ದೆರ್ ವಿಲ್ ಬಿ ಅದರ್ ಪೀಪಲ್ ಆಲ್ಸೋ. ನಾವು ಬೇರೆ ಮಾಜಿ ನಮ್ಮ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಇರ್ತಾರೆ, ಅಂಥವ್ರ ಉದ್ದೇಶ ಇದೆ. ಬಟ್ ನಮ್ಮ ಶಾಸಕರು ಮತ್ತು ಇವರಿಗೆ ಬರೀ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾತ್ರಲ್ಲ, ಅದೊಂದು ಪ್ರಾಕ್ಟಿಕಲ್ ಮತ್ತು ಥಿಯರಿ ಎರಡು ಕೂಡ ಮಿಕ್ಸ್ ಆಗಿರುವಂಥ ಮಾಹಿತಿ ನಾನು ಎಲ್ಲ ಶಾಸಕರಿಗೆ ಕಂಪಲ್ಸರಿ ಹೇಳಿದ್ದೇನೆ. ಅಂದರೆ ತಪ್ಪದೇ ಬರಬೇಕಂತೇಳಿ MLC ಮತ್ತು ನಾನು ಮತ್ತು ಸಭಾಪತಿಯವರು ಚರ್ಚೆ ಮಾಡಿದ್ದು ನಾನು ಸಭೆ ಜೊತೆಯಲ್ಲಿ. ಅವರು ಕೂಡ ಹೇಳಿದ್ದಾರೆ, ನಿಮ್ಮದು ಶಾಸಕರು ಮಾತ್ರ ನಮ್ಮನ್ನು ಕೂಡ ಸೇರಿಸಿ ಅಂತ ಹೇಳಿ. ಹೌದು, ಕಂಪಲ್ಸರಿ. ಐ ಕ್ಯಾನ್ ಟೆಲ್ ತಪ್ಪದೆ ಬರಬೇಕಂತೇಳಿ, ಕಂಪಲ್ಸರಿ ಅಂತ ಹೇಳಿ ಅಂಥ ಸಿಸ್ಟಮ್ ಯಾವುದು ಕೂಡ ಇಲ್ಲ. ಆದರೆ ಯಾರು ಬಂದು ಭಾಗವಹಿಸ್ತಾರೆ ಅವ್ರ ಡಿಸ್ಕಷನ್ ಆಗುವಾಗ ಅವಾಗ ಡಿಸ್ಕಷನರಿ ಪವರ್, ಯಾರಿಗೆ ಜಾಸ್ತಿ ಹೆಚ್ಚು ಮತ ಅಲ್ಲಿ ಕೊಡಬೇಕು, ಯಾರಿಗೆ ಮೊದಲೇನು ಕೊಡಬೇಕು. ಸೊ ಅಂಥದ್ದು ಎಕ್ಸ್ಟ್ರಾ ಇಂಟ್ರೆಸ್ಟ್ ತೋರಿಸಿ ಎಕ್ಸ್ಟ್ರಾ ಭಾಗವಹಿಸುವಂತಹ ಯಾರು ಭಾಗವಹಿಸ್ತಾರ ಅವ್ರಿಗೆ ನಾವು ಮೊದಲ ಆದ್ಯತೆ ಮೇಲೆ ನಾನು ನನ್ನ ಡಿಸ್ಕಷನರಿ ಪವರಲ್ಲಿ ಆಗುವಂತಲ್ಲದೆ ಐ ವಿಲ್ ಟೋಲ್ಡ್ ಟು ಕಮ್. ನಾನು ಬಹುಶಃ ಪ್ರತಿಪಕ್ಷ ನಾಯಕರು ಕೂಡ ಮಾತಾಡಿದ್ದೇನೆ, ಆಳ್ತ ಪಕ್ಷಕ್ಕೂ ಮಾತಾಡಿದ್ದೇನೆ, ಎಲ್ಲರೂ ಕೂಡ ಸಂತೋಷದ ಸ್ವಾಗತಿಸ್ತಾರೆ. ಬೆಳಿಗ್ಗೆ ಅಧಿವೇಶನ ಇದೆ, ಅದೊಂದು ಮಧ್ಯಾಹ್ನ ಆಗುವಾಗ ಒಂದು ಅವತ್ತಿಗೆ ನಿಲ್ಲಿಸಿ ತದನಂತರ 4:30 ಗಂಟೆ ಇದೇ ತಗೊಳ್ತೇನೆ. ಯಾಕೆ ಇದು ಅಗತ್ಯವಾಗಿದೆ ನಮಗೆ ಈ ಒಂದು ಟ್ರೈನಿಂಗ್. ಯಾಕಂದರೆ ಈಗ ಡೆಫಿಸಿಟ್ ಬಜೆಟ್ ಅಂತೇಳಿ ಒಂದು ಭಾಳ ಇದು ನಡೀತಾ ಇದೆ. ಹಾಗಾಗಿ ಒಂದು ನಿಮ್ಮ ಶಾಸಕರಿಗೆ ಒಂದು ಸ್ಥೂಲ ನೋಟ, ಯಾಕಂದರೆ ಒಂದು ಸಿ ಎಮ್ ಒಂದು ಎಕ್ಸ್ಪೀರಿಯನ್ಸ್ ಬೇರೆ, ಆದರೆ ಒಂದು ಬೇರೆ ಪರ್ಸ್ಪೆಕ್ಟಿವ್ ಸಹಿತ ಅದನ್ನು ನೋಡೋಕ್ಕೆ ಅಂದರೆ ಶಾಸಕರು ಎಲ್ಲರೂ ಕರಿತಾ ಇದ್ದಾರಲ್ಲ, ಹಾಗಾಗಿ ನಾನು ಹೇಳ್ತಾರೆ ಇದು ನಿಮ್ಮ ನಾನು ಹೇಳಿದೆ ಅಲ್ಲ, ಈ ಒಂದು ವರ್ಕ್ಶಾಪ್ ಇದು ಈ ಬಜೆಟ್ ಯಾವುದು ಮಂಡಿಸಿದ್ದಾರೆ ಅದರ ಬಗ್ಗೆ ಚರ್ಚೆ ಅಲ್ಲ, ಅದಕ್ಕೆ ಮತ್ತು ಕನೆಕ್ಷನ್ ಇಲ್ಲ. ಬಜೆಟ್ ಮತ್ತು ಫೈನಾನ್ಸ್ ಸಂಗ್ರಹ ಏನಿದೆ ಅದೊಂದು ಖರ್ಚಾಗಿ ಮಾಡುವಂಥದ್ದು ಅಲ್ಲ. ನಾನು ಹೆಡ್ ಮಾಸ್ಟರ್ ಆಗಿರೋದಿಲ್ಲ. ಇದರಲ್ಲಿ ಅವರು ಮಾಹಿತಿ ಯಾಕಂತ ಹೇಳಿದರೆ ಇವತ್ತಿನ ಶಾಸಕರು ನಾಳೆ ಫೈನಾನ್ಸ್ ಮಿನಿಸ್ಟ್ರು ಕೂಡ ಆಗ್ಬೋದು, ಇವತ್ತಿನ ಶಾಸಕರು ನಾಳೆ ಆಳ್ತ ಚುಕ್ಕಾಣಿಯವರು ಕೂಡ ಆಗ್ಬೋದು, ಅಥವಾ ಅವರು ಬೇರೆ ಬೇರೆ ವಹಿಸ್ಕೊಳ್ಳುವಂಥ ಕೂಡ ಆಗ್ಬೋದು ಶಾಸಕರೇ. ಸೊ ಅವ್ರಿಗೆಲ್ಲರಿಗೂ ಕೂಡ ಇದು ಹೇಗೆ ನಾವು ಯಾವ ಸಂದರ್ಭದಲ್ಲಿ ನಾವು ಹೇಗೆ ಇದು ನಮಗೆ ಇನ್ಕಮ್ ಬರ್ತದೆ, ಹೇಗೆ ಅದನ್ನು ನಾವು ಅದನ್ನು ನಿರ್ವಹಣೆ ಖರ್ಚು ಮಾಡ್ತಾರೆ, ಹೇಗೆ ಅದನ್ನು ಬೇರೆ ಬೇರೆ ವರ್ಗಗಳ ಇಲಾಖೆ ಕೊಡ್ತೇವೆ, ಅಥವಾ ಅದರಲ್ಲಿ ಅದಾದ ನಂತರ ಇಯರ್ ಎಂಡ್ ಆಗುವ ಸಂದರ್ಭದಲ್ಲಿ ಎಷ್ಟು ಖರ್ಚಾಗಿದೆ, ಎಷ್ಟು ಖರ್ಚಾಗಿ ನಾವು ಯಾವ ಬುಕ್ಕನ್ನು ನೋಡಬೇಕು, ಅದು ಹೇಗೆ ನಮಗೆ ಗೊತ್ತಾಗ್ತದೆ. ಈಗ ಈ ಫೆಬ್ರವರಿ ತನಕ ಎಷ್ಟು ಪರ್ಸೆಂಟ್ ಒಂದು ಯಾವ ಇಲಾಖೆಯಲ್ಲಿ ಎಷ್ಟಾಗಿದೆ, ಅದು ಎಲ್ಲಿ ನಮಗೆ ಯಾವ ಬುಕ್ಕಲ್ಲಿ ಸಿಗ್ತದೆ. ನಮಗೆ ಬುಕ್ಕೆಲ್ಲ ಕೊಡ್ತಾರೆ ಶಾಸಕರಿಗೆ, ಅದನ್ನು ಓಪನ್ ಮಾಡಿ ನೋಡಿದೆ ಕೆಲವರು ಕಡಿಮೆ ನೋಡಿದ್ರೆ ಅರ್ಥ ಆಗಿದೆ. ನಾವು ಸ್ಕೂಲ್ಗೆ ಹೋದ ಪರಿಸ್ಥಿತಿ ಇದು. ನಮ್ಮ ಸ್ಕೂಲ್ ಬುಕ್ ತೆಗೆದು ಇಂಟ್ರೆಸ್ಟಿಂಗ್ ಇದೆ, ಓದಿಕೊಂಡು ಹೋಗ್ತೇವೆ, ಆಗದೆ ಮತ್ತು ಅದು ಮುಟ್ಲಿಕ್ಕೆ ಹೋಗೋದಿಲ್ಲ. ನೋಡಿ, ಈಗ ಅದರ ಬಗ್ಗೆ ನಾನು ಚರ್ಚೆ ಮಾಡಿ ಹೋಗೋದಿಲ್ಲ. ಆದರೆ ನಾನೆಲ್ಲರೂ ಕೂಡ ಅಲ್ಲಲ್ಲಿ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡಿದ ಪೇಪರ್ ಮತ್ತು ಟಿ ವಿಯಲ್ಲಿ ನೋಡ್ತಾ ಇದ್ದೇನೆ. ಆಯಿತು, ಅದು ಯಾವ ಅನುದಾನ ಆಗ್ತದೆ ನನಗೆ ಕೂಡ ಗೊತ್ತಿಲ್ಲ ಇದರಲ್ಲಿ. ಅದರ ಬಗ್ಗೆ ಅದು ಒಬ್ಬೊಬ್ಬ ಅಭಿಪ್ರಾಯ ಒಂದೊಂದು ಹೇಳ್ತಾರೆ. ಅದು ಸ್ಪೀಕರ್ ನನಗೆ ಅದ್ರ ಬಗ್ಗೆ ಏನು ಕೂಡ ಕಮೆಂಟ್ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಅದು ಅವ್ರಿಗೆ ಇಚ್ಛೆ, ಅವರೇ ಬಿಟ್ಟಂಥ ವಿಚಾರ ಇದರಲ್ಲಿ. ಇಲ್ಲ, ಶಾಸಕರೆಲ್ಲ ಭಾಗವಹಿಸ್ತಾರೆ, ಅವ್ರೊಂದು ಎಕ್ಸ್ಟ್ರಾ ಒಂದು ಅವ್ರಿಗೆ ಮಾಹಿತಿ ಬೇಕು. ಈಗ ನಾನು ಶಾಸಕ, ನನಗೆ ಕೂಡ ಈಗ ಭಾವನೆ ಇತ್ತು, ನನಗೆ ಯಾವುದು ಮಾಹಿತಿ ಕೊಟ್ಟು ಚೆನ್ನಾಗಿತ್ತು, ನಾನು ಪ್ರತಿಯೊಂದು ಸಂದರ್ಭ ಹೋಗಿ ಕೇಳಬೇಕು. ಇದರಲ್ಲಿ ನಮ್ಗೆ ಕೂಡ ಇತ್ತು, ಯಾವುದು ಮಾಹಿತಿ ಕೊಟ್ಟು ಚೆಂದ, ಇದೊಂದು ಕ್ಲಾಸ್ ಇದ್ದರೆ ನಮಗೆ ಚೆನ್ನಾಗಿತ್ತು, ಟ್ರೈನ್ ನನಗೆ ಎನಿಸ್ತಿತ್ತು. ನಾನೊಬ್ಬ ಶಾಸಕನಾಗಿದ್ದಾಗ ನನಗೇನು ಎನಿಸ್ತಿದೆಯಾ ಅದನ್ನು ನನಗೆ ಅವಕಾಶ ಸಿಕ್ಕಿದಾಗ ಆ ಕಾರ್ಯಕ್ರಮ ನಾನು ಇವತ್ತು ಮಾಡ್ತಾಯಿದ್ದೇನೆ.
ಸೆಲೆಕ್ಟ್ ಮಾಡಿದ ಸಂಪನ್ಮೂಲ ವ್ಯಕ್ತಿ ಅವರೇ ಬಜೆಟ್ ಮಂಡಿಸ್ತಾರೆ. ಸುಮಾರು ನಿಮ್ಮ ಸರ್ಕಾರ ಬಂದಾಗಿದ್ದ ಇದು 2005 ಅವರೇ ಬಂದಿಲ್ಲ. ಈಗ ಶಾಸಕರಿಗೆ ನೀವೇನು ಕಲಿಸ್ಲಿಕ್ಕೆ ಹೊರಟಿದ್ದೀರಿ ಅಂದರೆ ಕಲಿಸಿದಂತಲ್ಲ ಅವನು ಸರ್ ನಾಲೆಜ್ ಮಾಹಿತಿ ಅಷ್ಟೇ. ಈಗ ಆ ಸಂಪನ್ಮೂಲ ವ್ಯಕ್ತಿ ಆಯ್ಕೆ ಸೂತ್ರ ಅಂದರೆ ಒಂದು ಚಿಕಿತ್ಸಕ ದೃಷ್ಟಿಯಿಂದ ನೋಡ್ಬೇಕು. ಈಗ ಬಜೆಟಲ್ಲಿ ಚರ್ಚೆ ಮಾಡೋದಂದ್ರೆ ಆಲ್ಮೋಸ್ಟ್ ಆಲ್ ಟೀಕಿಸುವಂಥ ಅಂಶಗಳೇ ಜಾಸ್ತಿ ಇರ್ತದೆ. ಹೌದು, ಅದಕ್ಕೆ ಆ ಆ್ಯಂಗ್ಲಲ್ಲಿ ನೋಡಿದಾಗ ನೀವು ಆಯ್ಕೆ ಮಾಡಿದ ಸಂಪನ್ಮೂಲ ವ್ಯಕ್ತಿಯ ಬಗ್ಗೆ ಸರಿ ಅದನ್ನೇ ನಿಮ್ಗೆ ಅದು ತಪ್ಪಾಭಿಪ್ರಾಯ ಬರಬಾರ್ದು. ನಾನೇನು ಹೇಳ್ತೇನೆ ಅಂತ ಹೇಳಿದರೆ, ಇದು ಈ ಬಜೆಟ್ ಭಾಷಣಕ್ಕೆ ಸೀಮಿತವಾಗಿ ಒಂದು ವಿಚಾರ ಅಲ್ಲ. ಅಲ್ಲ ಅದು ಸರಿ ಅಲ್ಲಲ್ಲ ಇಲ್ಲ ಐ ಆಮ್ ಟೆಲಿಂಗ್ ಯು. ಅದು ನೀವು ಅಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ಬೋದು, ಮತ್ತು ನಾನು ಕೂತ್ಕೊಂಡು ನಾನು ಆಲೋಚನೆ ಮಾಡಿದೆ ಅಂತ ಹೇಳಿದರೆ ಇದು ಬಜೆಟ್ ಭಾಷಣಕ್ಕೆ ಸೀಮಿತ ಆಗುವಂಥ ವಿಚಾರ ಕೂಡ ಯಾವುದೂ ಅಲ್ಲ. ನಾಳೆ ಯಾವುದೇ ಒಂದು ಸದಸ್ಯರು ಈ ಬಜೆಟ್ನಲ್ಲಿ ವಿಚಾರ ಬರುವಾಗ ಯಾವ ಅಂಶ ಹಿಡಿದುಕೊಂಡು ಚರ್ಚೆಯನ್ನು ಮಾಡಬೇಕಂತ ಹೇಳುವಾಗ ಕೆಲವೊಂದು ವಿಚಾರ ಆ ಆಧಾರದಲ್ಲಿ ಹೋಗುವಂಥ ಒಂದು ವಿಚಾರ ಇವತ್ತು ಇರ್ತದೆ. ಒಂದು ಕಡೆ ಈ ಶಾಸಕರು ಯಾವ ರೀತಿಯಲ್ಲಿ ಬಜೆಟ್ ಅನ್ನು ವಿಶ್ಲೇಷಣೆ ಮಾಡಬೇಕೆಂಬುದು ಒಂದು ಅದು ಸಿಎಂ ಅವರೇ ಹೇಳುವಾಗ ಅದು ಬರುವುದಿಲ್ಲ, ಆ ಪಾಠ ಬರಲಿಕ್ಕಿಲ್ಲ. ಅಲ್ಲ ವಿಶ್ಲೇಷಣೆ ಮಾಡೋದು ಅವ್ರು ಹೇಳಲಿಕ್ಕೆ ಅದಕ್ಕೆಲ್ಲ ಈ ಬಜೆಟ್ ಬಗ್ಗೆ ವಿಶ್ಲೇಷಣೆ ಮಾಡಿ ಅಲ್ಲಿ ಯಾವ ಚರ್ಚೆ ಇಲ್ಲ. ಈಗ ನನಗೆ ಯಾವ ಟೈಪಲ್ಲಿ ವಿಶ್ಲೇಷಣೆ ನಾನೊಂದು ಫಾರ್ ಎಕ್ಸಾಂಪಲ್ ನಾನೊಂದು ಪ್ರತಿಪಕ್ಷದ ಒಂದು ಸದಸ್ಯನಾಗಿದ್ದ ಸಂದರ್ಭದಲ್ಲಿ ನನಗೆ ಒಂದು ಬಜೆಟ್ ಭಾಷಣ ತೆಗೆದು ನಾನು ನೋಡಬೇಕಾದ್ರೆ ನನಗೆ ಸ್ಟಾರ್ಟಿಂಗ್ ನನಗೆ ಯಾವ ಕೂಡ ಮಾಹಿತಿ ಇರಲಿಲ್ಲ. ಕೆಲವೊಂದು ಸಿಸ್ಟಮ್ ಇರ್ತದೆ. ಯಾಕೆಂತ ಹೇಳಿದರೆ ನಾವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಒಂದು ಹೋದರೆ ಎಷ್ಟು ಲಾಸ್ಟ್ ಬಜೆಟ್ ಅನುದಾನ ಮಾಡಿದರು, ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಅದರಲ್ಲಿ ಎಷ್ಟು ಖರ್ಚಾಯಿತು, ಪರ್ಸೆಂಟ್ ಆಫ್ ಎಕ್ಸ್ಪೆನ್ಸ್ ಎಷ್ಟು ಮತ್ತು ಟ್ರೆಜರಿಗೆ ಬಂದಿದೆ, ಒಂದು ಸಿಸ್ಟಮ್ ಇರ್ತದೆ. ನಮಗೆ ಆ ಒಂದು ಇದರಲ್ಲಿ ಅದನ್ನು ಹಿಡ್ಕೊಂಡು ಮತ್ತು ನಾನು ಹಿಡ್ಕೊಂಡು ಅದನ್ನು ಹೋಗುವಂಥ ವಿಚಾರ ಆಗಬೇಕು. ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಅಂತಲ್ಲ, ವಿಶ್ಲೇಷಣೆ ಮಾಡಬೇಕಾದ್ರೆ ಹೇಗೆ ಮಾಡಬೇಕಂತೇಳಿ ಒಂದು ಚೌಕಟ್ಟಿದೆ ಅಲ್ಲ, ಅದು ನಮ್ಗೆ ಎಲ್ಲಿಂದ ದುಡ್ಡು ಬರ್ತದೆ, ಯಾವ ಇದ್ದಂದ್ರೆ ನಮಗೆ ರಾಜ್ಯದ ಟ್ಯಾಕ್ಸ್ ಯಾವುದರ ಟ್ಯಾಕ್ಸ್ ಎಷ್ಟು ಕಡಿಮೆ ರಾಜ್ಯ ಟ್ಯಾಕ್ಸ್ ಬರ್ತದೆ, ನಮಗೆ ಜಿ ಎಸ್ ಟಿಯಿಂದ ಬರಬೇಕು, ನಮ್ಮ ಟೋಟಲ್ ಎಸೆಟ್ ಎಷ್ಟು ನಾವು ಲೋನ್ ತಗೊಳ್ಬಹುದು, ವಾಟ್ ಈಸ್ ನಮ್ಮ ಎಕ್ಸ್ಪೆನ್ಸ್, ನಮ್ಗೆ ಇಷ್ಟು ಬಜೆಟ್ನಲ್ಲಿ ಎಷ್ಟು ಎಕ್ಸ್ಪೆನ್ಸ್ ಆಗ್ತದೆ, ಮತ್ತು ಅದನ್ನು ಬಂದದನ್ನು ನಾವು ಒಂದು ಟೋಟಲ್ ಇಷ್ಟು ದುಡ್ಡು ಅಂತ ಬಂತಂತ ಹೇಳಿದರೆ ನಾನು ಇದ್ದುಕೊಂಡು ಅದನ್ನು ವರ್ಗೀಕರಣ ನಾವು ಹೇಗೆ ಮಾಡಿದೆ, ಯಾವ ಹಂತದಲ್ಲಿ ಹೇಗೆ ವರ್ಗೀಕರಣ ನಾವು ಮಾಡ್ತೇವೆ, ಅದನ್ನು ಹೇಗೆ ನಾವು ನಿರ್ವಹಣೆ ಮಾಡ್ತೇವೆ. ನೆಕ್ಸ್ಟ್ ಈ ಚೌಕಟ್ಟನ್ನು ನಾವು ತಿಳಿದುಕೊಂಡು ಅದರ ನಂತರ ಡಿಸ್ಕಷನ್ ಮಾಡುವಂಥ ಡಿಸ್ಕಷನ್ ಮಾಡಬೇಕಾದ್ರೆ ಅದು ಬಂದೇ ಬರುತ್ತೆ. ಈಗ ಚೌಕಟ್ಟು ಬರಬೇಕಾದ್ರೆ ಬಜೆಟ್ ಬರುತ್ತೆ. ಈಗ ನೀವೊಂದು ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ನೀವು ಬಜೆಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೋದು. ಅದ್ರ ಜೊತೆಗೆ ಪ್ರತಿಪಕ್ಷದಲ್ಲೂ ಇರ್ತಾರೆ ಬಜೆಟ್ ಮಂಡಿಸಿ ಅನುಭವಗಳು ಇರ್ತಾರೆ. ಅದನ್ನು ಚಿಕಿತ್ಸಕ ದೃಷ್ಟಿಯಿಂದ ಯಾವುದನ್ನು ಕ್ವಶನ್ ಮಾಡಲಿಕ್ಕೆ ಹೇಗೆ ಕ್ವಶನ್ ಮಾಡ್ಬೋದು ಅನ್ನೋದನ್ನು ಹೇಳುವಂಥ ಸಂಪನ್ಮೂಲ ವ್ಯಕ್ತಿ ಇದ್ದರೆ ಈ ಒಂದು ನೀವು ಮಾಡಿದ ಕಾರ್ಯಕಾರ ಇನ್ನೂ ಹೆಚ್ಚು ಮಾಡ್ಬೋದು. ನಿಮ್ಮ ಕನ್ಸರ್ನ್ ಇಲ್ಲ ಅಂತಲ್ಲ, ಬೇಕಾದ್ರೆ ನಾವು ಮಾಡ್ತೇವೆ, ಅದು ನಿಮ್ಮ ನಾವು ಮಾಡ್ತೇವೆ. ಈಗ ಅಲ್ಲಿ ಯಾಕೆಂತ ಹೇಳಿದರೆ ಅಲ್ಲಿ ಕ್ವಶನ್ ಕೇಳಲಿಕ್ಕೆ ಎಲ್ಲ ಕೂಡ ಅವಕಾಶ ಇದೆ. ಪ್ರತಿಯೊಂದರಲ್ಲಿ ಕೂಡ ಕ್ವಶನ್ ಕೇಳಲಿಕ್ಕೆ ಅವಕಾಶ ಇವತ್ತಿದೆ. ಸಾಲ ಮಾಡಿ ಬಜೆಟ್ ಮಾಡಿದ್ದಾರೆ ಅಂತ ಬರೀ ಟೀಕೆ ಬಂದಿದೆ. ಟೀಕೆಗಳು ಭಾರತ ದೇಶದ ಪ್ರಜಾಪ್ರಭುತ್ವ ಸೌಂದರ್ಯ ಪಾರ್ಲಿಮೆಂಟ್ ಸಿಸ್ಟಮ್ನಲ್ಲಿ ಅದು ಎಲ್ಲಿ ಇಲ್ಲ. ಅದು ಸೆಂಟ್ರಲ್ ನೋಡುವಾಗೂ ಇದೆ, ಎಲ್ಲ ದೇಶ ಸ್ಟೇಟ್ನಲ್ಲಿ ಕೂಡ ಇದೆ, ನಮ್ಮ ಸ್ಟೇಟ್ನಲ್ಲಿ ಇದೆ. ಗ್ರಾಮ ಪಂಚಾಯತ್ನ ಹಿಡಿದು ನೀವು ಪಾರ್ಲಿಮೆಂಟ್ ತನಕ ಹಿಡಿದು ಕೂಡ ಇದರ ಟೀಕೆಗಳು ಅದರ ಬಗ್ಗೆ ನಾನು ಆ್ಯಸ್ ಅ ಸ್ಪೀಕರ್ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆಳಿದ ಪಕ್ಷ ಸದಸ್ಯರು ಅವರ ಅಭಿಪ್ರಾಯನ ಹೇಳ್ತಾರೆ, ಪ್ರತಿಪಕ್ಷ ಸದಸ್ಯರು ಅವರ ಅಭಿಪ್ರಾಯ ಹೇಳ್ತಾರೆ. 1 ತಿಂಗಳ ಸೆಷನ್ ಇದೆ, ಪರಸ್ಪರ ಈ ಚರ್ಚೆ ಆಗೋ ಸಂದರ್ಭದಲ್ಲಿ ಬಜೆಟ್ ಯಾವ ರೀತಿಯಾಗಿ ಏನಾಗಿದೆ ನೀವೆಲ್ಲ ಪೇಪರ್ ಬರೆದಿದ್ದೀರಲ್ಲ ಇವತ್ತು, ನೀವು ಆಲ್ರೆಡಿ ಬರೆದಾಗಿದೆ. ನನ್ನ ಅಭಿಪ್ರಾಯ ಏನಿದೆ ಕೇಳಲಿಕ್ಕೆ ಇಲ್ಲಿ ಇದರಲ್ಲಿ ನಾನು ಇವತ್ತು ಬೆಳಿಗ್ಗೆ ಹೋಗಿದೆ, ಸಮತೂಕದ ಸಮಬಲದ ಒಂದು ಬಜೆಟ್ ನಾನು ಬರ್ದದ ನೀವೇ ಬರ್ದದಲ್ಲ, ಅದನ್ನು ಇಲ್ಲಿ ನನ್ನ ಅಭಿಪ್ರಾಯ ಉಂಟು ಅಲ್ವಾ. ಆದ ಕಾರಣ ಮತ್ತು ಅದೇ ನೋಡಿ, ಆ್ಯಸ್ ಅ ಸ್ಪೀಕರ್ ನಾನು ಅದರ ಬಗ್ಗೆ ಏನು ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ, ನಾನು ಕಮೆಂಟ್ ಮಾಡಲಿಕ್ಕೆ ಆಗೋದು ಇಲ್ಲ. ಬೇರೆ ಬೇರೆ ಅಭಿಪ್ರಾಯ ಇರ್ತದೆ. ಕೆಲವರು ಸರಿಯಾದ ಬಜೆಟ್ ಅಂತ ಹೇಳ್ತಾರೆ, ಕೆಲವು ಅಪೋಸಿಷನ್ ಸರಿ ಇಲ್ಲ ಅಂತ, ಅದು ಅವ್ರವ್ರಿಗೆ ಬಿಟ್ಟಂಥ ವಿಚಾರ. ನನಗೇನು ಸಂಬಂಧವಿಲ್ಲ. ಅವ್ರವ್ರಿಗೆ ಚರ್ಚೆ ಮಾಡಲಿಕ್ಕೆ ಉತ್ತಮವಾದ ಅವಕಾಶ ಮಾಡಿಕೊಡೋದು, ವಾತಾವರಣ ನಿರ್ಮಾಣ ಮಾಡೋದು ಅಸೆಂಬ್ಲಿ, ಅದು ನನ್ನ ಜವಾಬ್ದಾರಿ. ಆ ಕೆಲಸ ನಾನು ಮಾಡ್ತೇನೆ.
ಮತ್ತು ಚರ್ಚೆ ಮಾಡುವಾಗ ಸಕಾರಾತ್ಮಕವಾದ ಒಂದು ಮಾಹಿತಿ ಕೊಡುವಂಥ ವ್ಯವಸ್ಥೆ ಏನು ಮಾಡಬೇಕಾ ಆ ಕೆಲಸವನ್ನು ನಾವು ಮಾಡ್ತೇನೆ ಅಷ್ಟೇ. ಶಾಸಕರು ಕಡ್ಡಾಯವಾಗಿ ಎಲ್ಲರೂ ಕೂಡ ಅಸೆಂಬ್ಲಿ ಬರಬೇಕು. ಒಂದು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿಕೊಂಡು ಕೆಲವರಿಗೆ ಮಾಹಿತಿ ಇದೆ, ಇಲ್ಲ ಅಂತಲ್ಲ, ಚರ್ಚೆ ಮಾಡ್ತಾರೆ. ಕಾರ್ಯಕ್ರಮ ತಿಳಿದುಕೊಂಡು ಒಂದು ಅತ್ಯುತ್ತಮ ದೇ ಶುಡ್ ಬಿ ಗುಡ್ ಪಾರ್ಲಿಮೆಂಟೇರಿಯನ್. ಅದು ಇದೇ ಚರ್ಚೆ ಮಾಡ್ತೇನೆ ಆಗದಂತಲ್ಲ, ಅವು ಉತ್ತಮವಾದ ಒಂದು ಪಾರ್ಲಿಮೆಂಟೇರಿಯನ್ ಮೆಂಬರ್ಸ್ ಆಗಬೇಕು. ಅವರು ಭವಿಷ್ಯ ದಿನಗಳಲ್ಲಿ ದೊಡ್ಡ ಮಟ್ಟದ ನಾಯಕತ್ವ ಗುಣ ಅವರಿಗೆ ಬರಬೇಕು. ಅದ ನಂತರ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿ ಮುಡಬೇಕು. ಇವತ್ತು 4th ಬೆಂಚ್ 5th ಬೆಂಚಲ್ಲಿ ಬಂದವರೆಲ್ಲ ಫಸ್ಟ್ ಬೆಂಚಲ್ಲಿರೋ ತನಕ ಕೂಡ ಸೀನಿಯಾರಿಟಿ ಅವ್ರಿಗೆಲ್ಲ ಬರಬೇಕು. ಅದೇ ನನ್ನ ಉದ್ದೇಶ ಅವರಿಗೆ. ಅದಕ್ಕಾಗಿ ಇದೆಲ್ಲ ಮಾಡುವಂಥದ್ದು ಅಲ್ಲ. ವಿ ಹ್ಯಾವ್ ಕಾಲ್ಡ್ ಫ್ಯೂ ಆಫ್ ದೆಮ್. ಆಯಿತಾ, 2-3 ಜನ ಕರೆದಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟು. ನಮಗೆ ಸೈಬರ್ ಸೆಕ್ಯೂರಿಟಿ ಸಂಬಂಧಪಟ್ಟ ಕೂಡ ಒಂದು ಕೊಡಬೇಕಂತ ಇದೆ. ಇದರಲ್ಲಿ ದೇವ್ ಡಿಸೈಡೆಡ್. ಯಾವುದು ಇದರ ಬಗ್ಗೆ 2-3 ಎಕ್ಸ್-ಸೆಕ್ರೆಟರೀಸ್ ಎಲ್ಲ ಕರೆದಿದ್ದಾರೆ ಇದರಲ್ಲಿ. ಬಟ್ ಮೇನ್ ವಿಲ್ ಬಿ ಸೇಮ್ ಓನ್ಲಿ. ಉಳ್ಳಾಲಕ್ಕೆ ನಾವೊಂದು ನನಗೆ ಒಂದು ಸರ್ಚ್ ಪ್ಯಾಕ್ ಅಂತ ಹೇಳಿದರೆ, ನನ್ನ ಕ್ಷೇತ್ರ ವಿಂಗಡಣೆ ಆದ ನಂತರ ಉಳ್ಳಾಲಾದ ತಾಲೂಕಾದ ನಂತರ ಬಂಟ್ವಾಳ ತಾಲೂಕಿನ ಬಹುತೇಕ ಗ್ರಾಮಗಳು, ಅದು ಸಜ್ಪ, ಈರ, ಚೇಲೂರು, ಕುರ್ನಾಡು, ನಡು, ಇದೆಲ್ಲವೂ ಕೂಡ ಅವ್ರು ಪಾನೆಮಂಗ್ಳೂರಿಗೆ ಹೋಗಬೇಕು. ಈ ಕಡೆಯವರೆಲ್ಲ ಕೂಡ ಮಂಜನಾಡಿ, ಈ ಕಡೆಯೆಲ್ಲ ಕೂಡ ಕೊಣಜೆಗೆ ಹೋಗಬೇಕು ಸ್ಟೇಷನ್ಗೆ. ಇದರ ಮಧ್ಯದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಅವತ್ತು ನಾವು ಕೇಳಿದೆ. ಯಾಕೆ ಭವಿಷ್ಯದ ಅಡ್ಮಿನಿಸ್ಟ್ರೇಷನ್ ವಿಚಾರದಿಂದ. ಯಾಕೆ ಬರೀ ಪೊಲೀಸ್ ಸ್ಟೇಷನ್ ಅದು ಬರೀ ಗಲಾಟೆ ಇದ್ದಾಗ ಮಾರ್ಕಲ್ಲ, ಅದು ಪಾಸ್ಪೋರ್ಟ್ ಸೈನ್ ಇರಲಿ, ಇನ್ನೊಂದಕ್ಕೆ 100 ಕೆಲಸ ಕಾರ್ಯಗಳಿರ್ತದೆ. ಅದು ಜನರಿಗೆ ಈಸಿ ಆಗಬೇಕು ಉದ್ದೇಶದಿಂದ ಅದೊಂದಾಗಿದೆ. ಎರಡನೇದು ನೇತ್ರಾವತಿ ಎಡದಂಡೆ ಕಲ್ಲಾಪಿಯಿಂದ ಇವತ್ತು ನಾನು ಸಚ್ಪತನಕ ಕೂಡ ಈಗಾಗಲೇ 10 ಕೋಟಿ ಕೆಲಸ ಆಗಿದೆ, 50 ಕೋಟಿ ಸ್ಯಾಂಕ್ಷನ್ ಆಗಿದೆ. ಆ ನದಿ ಬದಿಯ ರಸ್ತೆ ಅದು ಕೂಡ ಇವತ್ತು ಬಜೆಟಲ್ಲಿ ಅನೆಕ್ಷರಲ್ಲಿ ಇವತ್ತು ಎಡದಂಡೆ ಸಂರಕ್ಷಣೆ ಇವತ್ತು ಸೇರಿದೆ. ಅದರ ಜೊತೆ ಫಂಡ್ ಮತ್ತೆ ಎಸ್ಟಿಮೇಟ್ ಮಾಡ್ತಾರೆ. ಇಟ್ ಈಸ್ ಪ್ರಪೋಸ್ಡ್ ಇನ್ ದಿ ಬಜೆಟ್. ಇನ್ನು ಅದು ನಮ್ಮ ಇದು ಫಾಲೋಅಪ್ ಕೆಪಾಸಿಟಿ ತಗೊಂಡೋಗಿ ಬರುವಂಥದ್ದು. ಅದು ಕಲ್ಲಾಪಿಂದ ನೇರವಾಗಿ ಸಚ್ಪ ನಡುಗೆ. ಮಂಗಳೂರಿಗೆ ಪ್ರವಾಸೋದ್ಯಮ ಬೇರೆ ಬೇರೆ 2ನೇ ಹಂತದ ನಗರ ಅಂತ ನಿರೀಕ್ಷೆ ಇತ್ತು, ಏನು ಗೊತ್ತಿಲ್ಲ ಅಂತ. ಅದೇ ಯಾರು ಕೊಡಲಿಲ್ಲ ಅಂತಿದ್ರು ಅದು ಆರ್ಗ್ಯುಮೆಂಟ್ ಚರ್ಚೆ ಮಾಡಲಿ. ಸಪ್ಲಿಮೆಂಟ್ರಿ ಬಜೆಟ್ ಇದೆಯಲ್ಲ ಇದರಲ್ಲಿ. ಸೊ ಅವರು ಅದರ ನಂತರ ಒಂದು ಎಡದಂಡೆ ಸಂಭ್ರಮ ಅದೇ. 3ನೇದು ನಮ್ಮ ಶ್ರಮಿಕ ಸ್ಕೂಲ್, ಅದೇ ರೀತಿ ನಮ್ಮ GTTC ಸ್ಕಿಲ್ ಟ್ರೈನಿಂಗ್ ಸೆಂಟರ್ 10 ಏನೋ ಅಪ್ರೂವ್ ಆಗಿದೆಯಾ ಸ್ಟೇಟಲ್ಲಿ. ಒಂದು ನಾವು ಕೇಳಿದ್ದೇವೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಅದು ಸ್ಥಳಾವಕಾಶ ಕೂಡ ಬೇಕಾಗ್ತದೆ. ಅದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅದು ವೆರಿ ಎಸೆನ್ಷಿಯಲ್. ಯಾವುದು ಎಲ್ಲಿ ಸ್ಥಳಾವಕಾಶ ಸಿಗ್ತದೆ ಅಲ್ಲಿ ಸಿಟಿಯಲ್ಲಿ ಆಗೋದಿಲ್ಲ, ಅದಕ್ಕೆ ಸ್ಥಳಾವಕಾಶ ಬೇಕು. ಬಟ್ ಅದು ಎಲ್ಲಿಯಾದರೂ ಕೂಡ ಅದು ಒಂದು ಪ್ರದೇಶ ಮಾತ್ರ, ಇಡೀ ಜಿಲ್ಲೆಯ ಯುವಕರಿಗೆ ಪ್ರಯೋಜನ ಆಗ್ತದೆ. ಯಾಕೆಂದರೆ ಸ್ಟೇಟಲ್ಲಿ 10 ಹೌದು ಮೆನ್ಷನ್ ಆಗಲಿಲ್ಲ, ಯಾರ್ದು ಕೂಡ ಮೆನ್ಷನ್ ಆಗಲಿಲ್ಲ. ಆ್ಯಂಡ್ ಒಂದಕ್ಕೆ 60 crores rupees ಮೀಸಲಿಟ್ಟಿದ್ದಾರೆ. ಅದು ನಮಗೆ ಅದು ಎಲ್ಲಕ್ಕಿಂತ ಅದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಯಾರು ಜಾಸ್ತಿ ಕಲ್ತಿದ್ದಾರೆ, ಯಾರು ಜಾಸ್ತಿ ಕಲ್ತಿದ್ದಾರೆ ಅವ್ರಿಗೆ ಕೆಲಸ ಕಡಿಮೆ, ಯಾರು ಕೆಲಸ ಕಡಿಮೆ ಕಲ್ತಿದ್ದಾರೆ ಅವನಿಗೆ ಬೇಗ ಕೆಲಸ ಸಿಗ್ತದೆ. ಯಾಕೆಂತ ಹೇಳಿದರೆ ನಾವು ಕಲ್ತೋದಕ್ಕೂ ಪ್ರಾಕ್ಟಿಕಲಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ದಿಸ್ ಸೆಂಟರ್ಸ್ ವಿಲ್ ಬ್ರಿಡ್ಜ್ ದಿ ಗ್ಯಾಪ್ ಬಿಟ್ವೀನ್ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್. ಥಿಯರಿ ಕಲ್ತವ್ರು ಇಲ್ಲಿ ತಂದು ಟ್ರೈನಿಂಗ್ ಮಾಡಿ ಬಿಟ್ಟರೆ ಎಲ್ಲಿಯೂ ಅವ್ರಿಗೆ ಕೆಲಸ ಸಿಗ್ತದೆ. ದಟ್ ಈಸ್ ದ ಮೇನ್ ಇಂಟೆನ್ಷನ್. ಇದು ಮತ್ತು ಅದು ನಮ್ಮ ಜಿಲ್ಲೆಗೆ ಅಗತ್ಯ ಇವತ್ತು. ಈಗ ಇಂಜಿನಿಯರ್ಸ್ನವರಿಗೆ ಇವತ್ತು ಯಾರು ಇಂಜಿನಿಯರ್ BE ಕಲ್ತಿದ್ದಾನೆ ಅವರಿಗೆ 30% ಕೆಲಸ ಇಲ್ಲ. 30 to 40 ಪೀಪಲ್ ಆರ್ 100 ಜನ ಬಂದರೆ 40 ಜನ ಸುತ್ತಾಡ್ತಾ ಇದ್ದಾರೆ ಕೆಲಸ ಇಲ್ಲದೆ. ಅದು ITI ಕಲ್ತವ್ರು ಬರೀ 10% ಮಾತ್ರ ಸುತ್ತಾಡೋದು ಕೆಲಸ ಇಲ್ಲದೆ. ಎಲ್ಲಿ ಅದು ಕೆಲಸ ಸಿಕ್ಕಿ ಅವರು ಇರ್ತಾರೆ. ಬಿಕಾಸ್ ನಮಗೆ ಎಲ್ಲಿ ಪ್ರಾಕ್ಟಿಕಲ್ ಇರೋದಿಲ್ಲ. ಕಲಿತು ನಾನು ಬರ್ತೇನೆ ಆ ಕಂಪನಿಗೆ ನಾನು ಬೇಡ. ಸೊ ಆ ಕಂಪನಿ ಯಾವ ಟೈಪ್ ಬೇಕು ಆ ಒಂದು ಪ್ರಾಕ್ಟಿಕಲ್ ವಿಚಾರ ತಗೊಂಡು ಈ ಡಿಗ್ರಿ ಕಲಿತ ಟ್ರೈನಿಂಗ್ ಕೊಟ್ಟು ಅವ್ರು ಬಿಟ್ಟರೆ 100% ಎವ್ರಿವನ್ ವಿಲ್ ಗೆಟ್ ಎ ಜಾಬ್.
ಎಲ್ಲಿ ಜಾಗೃತಿ ನಿಮ್ಮ ಮೇಲೆ ಸಲಹೆ ಇದೆಯಾ ಎಲ್ಲಿ ಮಾಡಬೇಕಂತ ಇಲ್ಲ ಇದು ಇಲ್ಲೇ ಏನೋ ಮಿಡಲ್ ಒಂದು ಪ್ಲೇಸ್ ಎಲ್ಲಿ ಜಾಗ ಸಿಗ್ತದೆ ಅಲ್ಲಿ ಏರ್ಮಾರ್ಕ್ ಆಗಿಲ್ವಾ? ಯಾವುದು ಲ್ಯಾಂಡ್ ಏರ್ಮಾರ್ಕ್ ಆಗಿಲ್ವಾ? ಇಲ್ಲ ಬಟ್ ವಿಲ್ ಟಾಕ್ ದ ಮಿನಿಸ್ಟರ್ಸ್. ಅದಾಯ್ತು, ಅದು ಆನ್ ದ ಪ್ರೊಸೆಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್. ಟರ್ನ್ ಕೀ ಬೇಸ್ ಅಪ್ರೂವ್ ಆಯಿತು. ಟರ್ನ್ ಕೀ ಬೇಸ್ ಅಂದರೆ ಒಮ್ಮೆ ಒಬ್ಬನಿಗೆ ಕೆಲಸ ಕೊಟ್ಟರೆ ಮತ್ತೆ ಅದು ಆಗಾಯಿತು ಹೀಗೆ ಹೇಳಲಿಕ್ಕಿಲ್ಲ. ವಿದಿನ್ ದಿ ಅಷ್ಟು ಕಾಸ್ಟ್ ಮಾಡಿ ಕೊಡಬೇಕು. ಇಲ್ಲದ ಕೆಲಸ ತಗೊಳ್ತಾ ಅಲ್ಲಿ ಅಜಿಲ ಮೊಗರದಲ್ಲಿ 10 ಪಿಲ್ಲರ್ ಮಾಡಿ 2 ಪಿಲ್ಲರ್ ಮಾಡಿ ಬಿಟ್ಟು ಹೋಗಿದ್ದಾನೆ. 10 ಪಿಲ್ಲರ್ಸ್ ಆಗಿದೆ. ಯಾವುದು ಹೇಳಲಿಕ್ಕೆ ಆಗೋದಿಲ್ಲ, ಡಿಪೆಂಡ್ಸ್. ಅದು ಮಾಡಿದ್ರಲ್ಲ ನಾನು ಈ ಸಲ 300 ಬೆಡ್ ಹಾಸ್ಪಿಟಲ್ ಅಂತ ಹೇಳಿದ್ದಾರೆ. ಅದು ಅದು ನೋಡಿ, ಈ ಬಜೆಟ್ ಇಸ್ ಅನ್ ಬಜೆಟ್. ಈಗ ಏನು ಹೇಳ್ತಾರೆ, ನೆಕ್ಸ್ಟ್ ಸಂಬಂಧಪಟ್ಟ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೂತ್ಕೊಂಡು ಚರ್ಚೆ ಮಾಡಿ ಪುತ್ತೂರು ನಮಗೆ ಇಷ್ಟು 300 ಬೆಡ್ ಮಾಡಲಿಕ್ಕೆ ಅನೌನ್ಸ್ ನಾವು ಕಟ್ತೇವೆ ಅಂತ ಅನೌನ್ಸ್ ಮಾಡಿದರು. ಈ ಸಲ ಅಲ್ಲಿ ಅದಕ್ಕೆ ಬೇಕಾಗಿ 300 ಬೆಡ್ ಹಾಸ್ಪಿಟಲ್ ನಿರ್ಮಾಣ ಮಾಡ್ತೇವೆ ಅಂತೇಳಿ ದೇವ್ ಕಮಿಟೆಡ್ ಇನ್ ದ ಬಜೆಟ್. ಅದ್ರ ಅರ್ಥ ಏನಂತೇಳಿ ಇಮಿಡಿಯೇಟಾಗಿ ಈ 31st ಯಾವಾಗ ನಮಗೆ ಇದಾಗ್ತದೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೂತ್ಕೊಂಡು ಡಿಸೈನ್ ಎಲ್ಲ ಮಾಡಿ ಪುತ್ತೂರಿನಲ್ಲಿ ಎಷ್ಟು ದುಡ್ಡು ಬೇಕಂತೇಳಿ ದೇ ಹ್ಯಾವ್ ಟು ಸೆಂಡ್ ಟು ದ ಫೈನಾನ್ಸ್. ದ ಫೈನಾನ್ಸ್ ವಿಲ್ ರಿಲೀಸ್ ನಮಗೆ. ಇಲ್ಲ ಎಂತಾಗ 1000 crore ಅಲ್ಲ ಎಷ್ಟಾದರೂ ಕೂಡ ಹೌದು ಬಜೆಟ್ ಅಲ್ಲಿ ಕ್ಲಿಯರ್ ಮಾಡಿರ್ಬೇಕು ಅನೌನ್ಸ್ ಮಾಡುವ ಇಷ್ಟೊಂದು ಅಮೌಂಟ್ ಇಲ್ಲ ಮಾಡಬೇಕಂತಿಲ್ಲ. ಬಜೆಟ್ ಕಮಿಟ್ಮೆಂಟ್ ಇನ್ನೂ ನೋಡಿ, ಇಟ್ ಈಸ್ ವೆರಿ ಸಿಂಪಲ್. ಬಜೆಟಲ್ಲಿ ಬಂದದ್ದು ಕಮಿಟೆಡ್ ಟು ದಿ ಸ್ಟೇಟ್. ಇದಕ್ಕೆ ಇದಾದ ತಕ್ಷಣ ದ ಡಿಪಾರ್ಟ್ಮೆಂಟ್ ವಿಲ್ ಸಿಟ್ ಇಷ್ಟಾಗಿ ಏನೋ ಒಂದು ಪ್ರಾಜೆಕ್ಟ್ ಏನೆಲ್ಲ ಮಾಡಬೇಕು GTTC ಅಂತ ಹೇಳ್ತೇವೆ. ಹೇಗೆ ಮಾಡೋದು ಏನು ಮಾಡೋದು ಅಂತೇಳಿ ಪ್ರಪೋಸಲ್ ಸಬ್ಮಿಟ್ ಕ್ಯಾಬಿನೆಟ್ ಅಪ್ರೂವ್ ಮಾಡಿದ ನಂತರ ಅದು ಎಲ್ಲಿಗೆ ಹೋಗ್ತದೆ. ಸೊ ದೇ ಆರ್ ಸಬ್ಮಿಟ್ ಪ್ರಪೇಲ್ಡ್ ಫೈನಾನ್ಸ್. ಯಾವುದು ಗೊತ್ತಾ ಮೆಡಿಕಲ್ ಕಾಲೇಜ್ ಅಂತ ಹೇಳಿದ್ದಾರೆ. ಇಲ್ಲಿ ಸಹ ಪುತ್ತೂರು ಮೆಡಿಕಲ್ ಕಾಲೇಜ್ ಅಂತ ಮೆನ್ಷನ್ ಮಾಡ್ತಾ ಇಲ್ಲ, ಅಲ್ಲಿ 300 ಬೆಡ್ ಇದ್ದೊಂದು ಹಾಸ್ಪಿಟಲ್ ಅಂತ ಹೇಳ್ತಾರೆ. ಅದಾದರೆ ಮಾತ್ರ ಬರೋದಲ್ಲ. ನೀವು 300 ಇಲ್ಲದೆ ಯು ಕ್ಯಾನಾಟ್ ಅಪ್ಲೈ. ಆ್ಯಂಡ್ MLA ಅದರ ಬಗ್ಗೆ ಫುಲ್ ವರ್ಕೌಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ಆ್ಯಂಡ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಇಸ್ ಎಫರ್ಟ್ ಇದರಲ್ಲಿ. ಯಾಕೆ ಜಿಲ್ಲೆ ಬಿಟ್ಟು ತಾಲೂಕಲ್ಲಿ ಕೊಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ಇದರಲ್ಲಿ ನಾವೆಲ್ಲ ಕೂಡ ಅವ್ರ ಎಫರ್ಟ್ ಮತ್ತು ಯಶಸ್ಸಾದಕ್ಕೆ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಇಸ್ ಎಫರ್ಟ್ ಇದರಲ್ಲಿ. ಆ್ಯಂಡ್ ವಿ ಹ್ಯಾವ್ ಟು ಸಪೋರ್ಟ್. ಮುಂದಿನ ದಿನ ಆಗೋ ರೀತಿಯಲ್ಲಿ ನಾವು ಸಪೋರ್ಟ್ ಮಾಡಬೇಕಷ್ಟೇ. ಹೇಳ್ತೇನೆ ಮುಖ್ಯಮಂತ್ರಿ. ಈ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಕೆಲವರು ಅಲ್ಲಿ ಒಂದು ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ. ಅದಕ್ಕೆ ಈಗಾಗಲೇ ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ಕೋಆರ್ಡಿನೇಷನ್ ಟೀಮ್ ಮಾಡಿಕೊಂಡು ಇವತ್ತು ಅದನ್ನು ಆದಷ್ಟು ಅದನ್ನು ನಿಭಾಯಿಸಿದ ಪ್ರಯತ್ನ ಮಾಡ್ತಾ ಇವತ್ತು ಇದ್ದಾರೆ. ಅದಕ್ಕಾಗಿ ಇವತ್ತು ಆನ್ಲೈನ್ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಆನ್ಲೈನಲ್ಲಿ ಇವತ್ತು ಅಂಥದ್ದೇನಿದ್ದರೆ ಸಂಬಂಧಿಕರು ಮಾಹಿತಿ ಕೊಡಬೇಕಂತ ಕೂಡ ತಿಳಿಸಿದ್ದಾರೆ. ಇದೆಲ್ಲ ಕ್ರೋಢೀಕರಿಸಿಕೊಂಡು ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕಾರ್ಯನಿರ್ವಹಿಸಿದ ವಿಶ್ವಾಸ ಇದೆ. ಅದರ ಬಗ್ಗೆ ನಾನೀಗ ತನಿಖೆ ಮಾಡಲಿಕ್ಕೆ ಹೇಳಿದ್ದೇನೆ. ಇಲ್ಲ ಹೌದು, ದೇ ಆರ್ ಲುಕಿಂಗ್ ಟು ಇಟ್. ಬೇರೆ ಬೇರೆ ಆಪ್ಷನ್ಸ್ ಇವತ್ತು ಇರುವಂಥದ್ದು. ಪೋಸ್ಟ್ ಆಫೀಸ್ ಸ್ವಲ್ಪ ಇದೆ ಹಾಗೆ ಅವ್ರದ್ದು ಅಲ್ಲದೆ ಬೇರೆ ಬೇರೆ ಅಸಂಪ್ಷನ್ ಇದೆ, ಬೇರೆ ಬೇರೆ ವಿಚಾರಗಳಿದೆ. ತನಿಖೆಯಲ್ಲಿ ಸೂಕ್ತ ವಿಚಾರ ಗೊತ್ತಾಗುವಂಥ ತನಿಖೆಯಾಗಿ ಬರಲಿ, ಅಲ್ಲಿ ತನಕ ಕಾಯುವ. ಅದು ಆಧಾರ್ ಕಾರ್ಡ್ ಸಂಸ್ಥೆಯವರು ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ. ನೋಡಿ ಅಸೆಂಬ್ಲಿ ಚರ್ಚೆ ಆಗ್ತದಲ್ಲ, ಅವಾಗ ಗೊತ್ತಾಗ್ತದೆ. ನಮ್ಮ ಸರ್ಕಾರ ಶಾಸಕರು ಇರ್ತಾರೆ ಅವಾಗ ಪರಸ್ಪರ ಏನು ಮಾಡಿದ್ದಾರೆ ಅಂತೇಳಿ ಸರ್ಕಾರ ಹೇಳ್ತದೆ, ಏನು ಮಾಡಲಿಲ್ಲ ಅಂತೇಳಿ. ನಾನು ಇವತ್ತು ನಿಮ್ಮ ಪೇಪರ್ ನೋಡಿದ್ದೆ, ಕರಾವಳಿಗೆ ಟೂರಿಸಮ್ಗೆ ಬೃಹತ್ ಕೊಡುಗೆ ಅಂತೇಳಿ. ಅಲ್ಲ ಅದು ಗೊತ್ತಿಲ್ಲ ನನಗೆ, ಪೇಪರ್ ಓದಿದ್ದು ನಾನು.
ಇದರಲ್ಲಿ ಪೇಪರ್ ಓದ್ಬೇಡಿ, ನೀವು ಬಜೆಟ್ ಕೋರ್ಸ್ ಓದಿದ್ರಿ. ಅಲ್ಲ ಅದೇ ನೀವು ಮತ್ತೆ ಪೇಪರ್ ಸುಮ್ಮನೆ ಬರೆಯುವುದಾ? ಬಜೆಟ್ ಒಂದೊಂದು ಪೇಪರ್ ಅದೇ ಅಂದ್ರೆ ಈಗ ಅದಕ್ಕೆ ನಾನು ಹೇಳ್ಬೇಕಾಗಾದ್ರೆ ಕನ್ವೀನಿಯಂಟ್ ಆಗೋ ಪೇಪರ್ ಓದ್ಕೊಂಡ್ರೆ ನೀವು ಇಲ್ಲ 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 ನೋಡಿ ಬಜೆಟ್ ಕಾಪಿ ಇರೋದು ಹೇಳಿ. ಇದು ನಾನೇನು ಹೇಳಲಿ, ಈಗ ನೀವೆಲ್ಲ ನಾನೆನಿಸಿದೆ ಪೇಪರ್ನೆಲ್ಲ ವಿಶ್ಲೇಷಣೆ ಎಲ್ಲ ಮಾಡಿ ಅದನ್ನೆಲ್ಲ ಕರೆಕ್ಟಾಗಿ ನಮಗೆ ಅಂದರೆ ಡೀಪ್ ಇದ್ದವ್ರು, ನೀ ಅಲ್ಲಿ ಕೇಳಿದವರು, ಅದ ನಾನು ಹೇಳಿದ್ದೆ ಅಲ್ಲ. ಈಗ ನಮ್ಗೆ ನಮಗೆ ನಾವು ನೋಡಿದ್ದನ್ನು ನಾವು ಬರೆಯೋದು, ಅದೇ ನೀವು ಅಲ್ಲಿ ಎದುರು ಇದ್ದವ್ರು ನೀವು. ಈಗ ನಮ್ಗೆ ಜಾಸ್ತಿ ಮಾಧ್ಯಮದ ಅದನ್ನು ಪ್ರತಿಯೊಂದು ಲೈನ್ ಟು ಲೈನ್ ಸ್ಟಡಿ ಮಾಡಿ ಅದನ್ನು ಏನು ಸಾಧಕ ಚರ್ಚೆ ಮಾಡಿಕೊಂಡೇ ನೀವು ಅದನ್ನು ಜನರಿಗೆ ಮಾಹಿತಿ ಕೊಡುವವರು. ನೀವು ಜನರಿಗೆ ಮಾಹಿತಿ ಕೊಡುವಾಗ ಜಸ್ಟ್ ಬ್ಲ್ಯಾಂಕಾಗಿ ಕೊಡಲಿಕ್ಕೆ ಆಗ್ತದಾ? ಜನ ನಿಮ್ಮನ್ನಾದರೂ ನಂಬ್ತಾರೆ, ರಾಜಕಾರಣಿಗೆ ನಂಬುದು ಕಡಿಮೆ ಇದರಲ್ಲಿ. ಸೊ ಚರ್ಚೆ ಆಗ್ತದಲ್ಲ, ಚರ್ಚೆ ಆಗುವ ನೋಡುವ ಏನಾಗಿದೆ ಅಂತೇಳಿ. ನಿಮ್ಗೆ ಏನಿಸುತ್ತೆ ಮೇಜರ್ ಆಗಿ ಏನು ಸಿಕ್ಕಿದೆ ಅಂತ ಅನ್ಸುತ್ತೆ? ಯಾವುದು ಬಜೆಟ್, ಈ ಬಜೆಟ್ ಅಲ್ಲಿ ಇಲ್ಲಿಗೆ ಏನು ಆಗಿದೆ? ಆಯ್ತಲ್ಲ, ನಮಗೆ ನಮ್ಮ ಕ್ಷೇತ್ರಕ್ಕೆ ಏನಾಗಿದೆ ನಾನು ಹೇಳಿದ್ದೇನೆ. ನಮ್ಮ ಜಿಲ್ಲೆ ಚರ್ಚೆ ಆಗಲಿಲ್ಲ, ಚರ್ಚೆ ಅದಂತ ನೋಡ್ಬೋದು. ಕ್ಷೇತ್ರಕ್ಕೆ ಏನಾಗಿದೆ? ನಾನು ಅದನ್ನು ಹೇಳಿದೆ ಅಲ್ಲ ಈಗ. ಒಂದು ಹ್ಞೂ ಕೋಸ್ಟಲ್ ರೋಡ್ ಅದಕ್ಕೆ ಏನೇನಾಗಿದೆ? ಆಗಲಿ, ಎಲ್ಲ ಒಮ್ಮೆಲೆ ಆಗ್ತದಾ ಇದರಲ್ಲಿ? ಈಗ SIR ಪ್ರೋಸೆಸ್ ಸ್ಟಾರ್ಟ್ ಮಾಡಿ, ಈಗ ನಿಮ್ಮ ಕ್ಷೇತ್ರವೇ ಸೇರಿದಂತೆ ಕೆಲವೆಡೆ ಪ್ರೋಸೆಸ್ ಮಾಡ್ತಾ ಇದ್ದಾರೆ BLO. ಈಗ ಒಂದೇ ಕ್ಷೇತ್ರದಲ್ಲಿ ನಮ್ಗೆ ಅಧಿಕೃತವಾಗಿಲ್ಲ, ಕೆಲವು ಕ್ಷೇತ್ರಗಳಲ್ಲಿ 30,000 ಒಟ್ಟು ಡಿಸ್ಟ್ರಿಬ್ಯೂಟೆಡ್, ಕೆಲವು ಅದರಲ್ಲಿ ತಂದೆ ಡ್ಯಾಮೇಜ್ ಇಲ್ಲ ಆ ಥರ ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ಏನಾದರೂ ನೋಡಿ, ಎಲೆಕ್ಷನ್ ಕಮಿಷನ್ ರೆಸ್ಪಾನ್ಸಿಬಿಲಿಟಿ ಈ ದೇಶದ ಪ್ರತಿಯೊಬ್ಬನಿಗೆ ಒಂದು ಓಟು ಒಂದು ಕಡೆ ಕೊಡಲೇಬೇಕು. ಅದು ಪ್ರೈಮರಿ ಡ್ಯೂಟಿ ಅವ್ರು ಮಾಡಬೇಕು. ಈ ದೇಶದ 18 ವರ್ಷ ಮೀರಿದಂತಹ ಓಟಿಗೆ ಅವಕಾಶ ಇರುವಂತಹ ಪ್ರತಿಯೊಬ್ಬನಿಗೂ ಕೂಡ ಓಟಿನ ಹಕ್ಕು ಸಿಕ್ಕುವಂಥ ವ್ಯವಸ್ಥೆಯನ್ನು ಎಲೆಕ್ಷನ್ ಕಮಿಷನ್ ಮಾಡಬೇಕು. ಎಲ್ಲಿಂದಲೂ ವಂಚಿತ ಯಾರು ಕೂಡ ಯಾವುದೇ ರೀತಿಯಿಂದ ವೋಟಿಂಗ್ ಲೀಸ್ಟ್ನಲ್ಲಿ ಹೆಸರು ಇಲ್ಲ ಅಂತೇಳಿ ವಂಚಿತರಾಗಬಾರ್ದು. ಅದಕ್ಕೆ ಎಲೆಕ್ಷನ್ ಕಮಿಷನ್ ಬಿಡಬಾರ್ದು. ಮತ್ತು ಅವ್ರು ಬಿಡೋದಿಲ್ಲ ಅನ್ನೋ ವಿಷಯ ನನಗೆ ಇದಿದೆ, ಕೆಲಸ ಮಾಡಬೇಕು. BLOಗಳಿಗೆ ಟ್ರೈನಿಂಗ್ ಇಲ್ಲ ಅಂತ ಅವರು ಬಂದು ನೋಡ್ತಾರೆ. ನಮ್ಮ ಅದೇ ನಾನು ಹೇಳಿದೆ, ಅದರೆಲ್ಲ ಕೂಡ ಬಂತು. ಈಗ ಎಲ್ಲ ಇದರಲ್ಲಿ ನೋಡಿ, ಇದೆಲ್ಲ ಕೂಡ ಮಾಡೋದು ಯಾಕೆ? ಅವನಿಗೆ ಮತದ ಹಕ್ಕು ಕೊಡಬೇಕಂತೇಳಿ. ಈ ದೇಶದ ಪ್ರತಿಯೊಬ್ಬನಿಗೂ ಕೂಡ ಈ ದೇಶ ಒಂದು ಕಡೆ ಅವನಿಗೆ ಮತದಾನ ವೋಟರ್ ಲಿಸ್ಟ್ ಮತದಾನ ಹಾಕೋದು ಅವನಿಗೆ ಬಿಟ್ಟ ವಿಚಾರ. ಆ ವೋಟರ್ ಲಿಸ್ಟ್ನಲ್ಲಿ ಅವನ ಹೆಸರು ತಪ್ಪಿ ಹೋಗೋದ ರೀತಿ ನೋಡೋ ಜವಾಬ್ದಾರಿ ಅದು ಎಲೆಕ್ಷನ್ ಕಮಿಷನ್. ಅದು ಪ್ರೈಮರಿ ಡ್ಯೂಟಿ. ಒಬ್ಬನಿಗೆ ಒಂದೇ ಕಡೆ, ಎರಡು ಕಡೆ ಇರಬಾರ್ದು. ಮತ್ತು ಯಾರು ಕೂಡ ಮತದಾನದ ವೋಟರ್ ಲಿಸ್ಟ್ನಲ್ಲಿ ವಂಚಿತರಾಗಲಿಕ್ಕೆ ಯಾರಿಗೂ ಕೂಡ ಅವಕಾಶ ಕೊಡಬಾರ್ದು. ಅದು ಪ್ರೈಮರಿ ಡ್ಯೂಟಿ. ಅದು ಏನು ಬೇಕಾದ್ರೂ ಮಾಡಿಕೊಂಡು ಹೋಗಲಿ, ಅವ್ರಿಗೆ ಬಿಟ್ಟದ ವಿಚಾರ. ಬಟ್ ಅವನು ಯಾವುದೇ ರೀತಿಯಿಂದ ಅವನು ವಂಚಿತರಾಗಿ ಅವನಿಗೆ ಮತ್ತು ಹಕ್ಕಿಲ್ಲ ಅಂತ ನೋಡುವಂಥ ಜವಾಬ್ದಾರಿ ಇದೆ. ಅದಕ್ಕೆ ಓಟ್ ಸೇರಿಸುವಂಥದ್ದು ಇಲ್ಲದ ಅದೆಲ್ಲ ಕೂಡ ಎಲ್ಲ ಇದರಲ್ಲಿ ಬಂತು. ಬಟ್ ಅಲ್ಟಿಮೇಟ್ಲಿ ಏನು, ಒಬ್ಬನಿಗೆ ಒಂದು ಕಡೆ ಮತ್ತು ಹಕ್ಕು ವೋಟರ್ ಲಿಸ್ಟಲ್ಲಿ ಕೊಡೋ ರೈಟ್ ಆ್ಯಂಡ್ ಈಸ್ ದ ಡ್ಯೂಟಿ ಆ್ಯಂಡ್ ದೇ ಶುಡ್ ಡೂ ಇಟ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ